ಧರ್ಮಸ್ಥಳ ಸೇರಿದಂತೆ ಎಲ್ಲ ಧಾರ್ಮಿಕ ಕ್ಷೇತ್ರಗಳ ಹೆಸರು ಹಾಳು ಮಾಡಲು ಯಾರು ಮುಂದಾಗಬಾರದು. ಎಸ್ಐಟಿಯವರು ಮುಸುಕುಧಾರಿಯನ್ನ ಬಂಧಿಸುವ ಮೂಲಕ ಉತ್ತಮ ಕೆಲಸ ಮಾಡಿದೆ. ಎಸ್ಐಟಿ ಸಮಗ್ರ ತನಿಖೆ ನಡೆಸಿ ಇದರ ಹಿಂದಿರುವ ಶಕ್ತಿಗಳನ್ನು ಮತ್ತು ನಿಜವಾದ ತಪ್ಪಿತಸ್ಥನನ್ನ ಬೆಳಕಿಗೆ ತರುವ ಕೆಲಸವನ್ನು ಮಾಡಬೇಕು ಎಂದು ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನ ಅಧ್ಯಕ್ಷ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು, ಧರ್ಮಸ್ಥಳ ಕ್ಷೇತ್ರದ ಅಪಪ್ರಚಾರಕ್ಕೆ ಕಡಿವಾಣ ಹಾಕಬೇಕೆಂದು ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡಿದ್ದೇವೆ. ಧರ್ಮಸ್ಥಳ ಕ್ಷೇತ್ರವು ಎಲ್ಲ ಹಿಂದೂಗಳ ಶ್ರದ್ಧಾ ಕೇಂದ್ರವಾಗಿದೆ. ದೇಶದಾದ್ಯಂತ ಭಕ್ತರು ಅಲ್ಲಿಗೆ ಬರುತ್ತಾರೆ ಎಂದು ತಿಳಿಸಿದರು. ನಾವು ಹೆಚ್ಚಿನವರು ಒಟ್ಟಾಗಿ ಧರ್ಮಸ್ಥಳದಲ್ಲಿ ನಡೆಯುವಂಥ ಈ ಅಪಪ್ರಚಾರಕ್ಕೆ ಒಂದು ಕಡಿವಾಣ ಹಾಕಬೇಕು ಅನ್ನುವಂಥ ದೃಷ್ಟಿಯಿಂದ ಒಟ್ಟಾಗಿ ಕೆಲಸ ಮಾಡಿದ್ದಾರೆ. ಎಲ್ಲ ಹಿಂದೂ ಸಮಾಜ ಇತರರು ನಮ್ಮ ಜೊತೆ ಬಂದಿದ್ದಾರೆ. ನಾನು ಹೇಳೋದು, ಇವತ್ತು ಧರ್ಮಸ್ಥಳದ ಪ್ರಶ್ನೆ ಇರ್ಬೋದು, ಮುಂದೆ ಇದೇ ರೀತಿ ಇವರನ್ನು ಬಿಟ್ಟರೆ ಇನ್ನೂ ಎಲ್ಲ ಕಡೆ ಇದೇ ರೀತಿ ಪ್ರಸರಿಸ್ತಾರೆ. ಧಾರ್ಮಿಕ ಕ್ಷೇತ್ರದ ಹೆಸರನ್ನು ಹಾಳು ಮಾಡುವಂಥ ಕೆಲಸಕ್ಕೆ ಇವರೆಲ್ಲ ಹಿಡಿತಾರೆ. ನಾನು ಮೊದಲೇ ಹೇಳಿದ್ದೇನೆ, ಮುಖಕ್ಕೆ ಬಟ್ಟೆ ಹಾಕ್ಕೊಂಡು ಯಾರಾದರೂ SIT ಅವರು ತಗೊಂಡು ಹೋಗ್ತಾರಲ್ಲ, ರಾತ್ರಿ ಮನೆಗೆ ಬಿಡ್ತಾರೆ, ಬೆಳಿಗ್ಗೆ ಪುನಃ ಕರ್ಕೊಂಡು ಹೋಗ್ತಾರೆ. ಇದರ ಅರ್ಥ ನಿನ್ನೆ ಇಷ್ಟು ದಿವಸ ಮಾಡಿ ನಿನ್ನೆ ಅವನನ್ನು ಅರೆಸ್ಟ್ ಮಾಡಿದ್ದಾರೆ. ಒಳ್ಳೆಯ ಕೆಲಸವನ್ನು SIT ಅವರು ಮಾಡಿದ್ದಾರೆ. ಸಂಪೂರ್ಣ ವಿಚಾರಣೆಯನ್ನು ನಡೆಸಿ ನಿಜವಾದ ತಪ್ಪಿತಸ್ಥ ಯಾರೆಂಬುದನ್ನು ಜನರಿಗೆ ತಿಳಿಯಪಡಿಸಬೇಕು, ಅವರಿಗೆ ಶಿಕ್ಷೆ ಕೊಡಬೇಕು. ಇನ್ನೆಂದು ಇಂಥ ಕೆಲಸಕ್ಕೆ ಅವರು ಇಳಿಬಾರ್ದು. ಮತ್ತು ಧರ್ಮಸ್ಥಳದ ಮಾತ್ರ ನಾನು ಹೇಳೋದಲ್ಲ, ಯಾವುದೇ ಧಾರ್ಮಿಕ ಕ್ಷೇತ್ರದ ಬಗ್ಗೆ ಕೂಡ ನಾವೆಲ್ಲ ಒಟ್ಟಾಗಿ ಅದರ ಸಂರಕ್ಷಣೆಯನ್ನು ಮಾಡುವಂಥ ಕೆಲಸವನ್ನು ಮಾಡಬೇಕಾಗಿದೆ. ರೂಪೆ ಇಟ್ಕೊಂಡು ಇದನ್ನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ಒಬ್ಬನಿಂದ ಏನು ಮಾಡಲಿಕ್ಕೆ ಹೇಳಿದಲ್ಲ, ನನ್ನ ಪಡ್ಕೊಂಡು ಬಂದರು, ಈಗೀಗ ಹೇಳು ನನಗೆ 5 ಲಕ್ಷ ಕೊಟ್ಟಿದ್ದಾರೆ, 2 ಲಕ್ಷ ವಾಪಸ್ ಕೊಟ್ಟೆ ಅಂತ. ಒಬ್ಬನಿಂದ ಇದನ್ನು ಮಾಡಲಿಕ್ಕೆ ಆಗೋದಿಲ್ಲ. ಇದನ್ನು ನಿರಂತರವಾಗಿ ನಡೀತಾ ಇರೋದ್ರಿಂದ ಇದಕ್ಕೂ ಒಂದು ಸಂಪೂರ್ಣ ಸಮಾಪ್ತಿಯನ್ನು ಮಾಡಬೇಕು. ಇದು ಒಳ್ಳೆಯ ಕೆಲಸ.